ಸಂತ ಅಲೋಷಿಯಸ್ ಗೊಂzaga ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಸಂಭ್ರಮೋಲ್ಲಾಸದಿಂದ ಆಚರಿಸಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಮೆಲ್ವಿನ್ ಲೋಬೋ ಎಸ್ಜೆ ಹಾಗೂ ಉಪಪ್ರಾಂಶುಪಾಲೆ ಶ್ರೀಮತಿ ಲಾರೆಲ್ ಡಿಸೋಜಾ ಅವರು ಗಾಂಧೀಜಿಯವರ ಭಾವಚಿತ್ರದ ಸಮ್ಮುಖದಲ್ಲಿ ದೀಪವನ್ನು ಬೆಳಗಿಸಿ ನಮನವನ್ನು ಸಲ್ಲಿಸಿದರು. ಗಾಂಧೀಜಿಯವರ ಪ್ರಸಿದ್ಧ ರಘುಪತಿ ರಾಘವ ರಾಜಾರಾಮ್ ಭಜನೆಯಿಂದ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಬೈಬಲ್, ಕುರಾನ್ ಹಾಗೂ ಭಗವದ್ಗೀತೆಯ ಸಂದೇಶವನ್ನು ಸಾರಲಾಯಿತು. 8ನೇ ತರಗತಿಯ ವಿದ್ಯಾರ್ಥಿ ಪ್ರಣವ್ ರಾವ್ ಅವರು ಗಾಂಧಿ ಜಯಂತಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಮೆಲ್ವಿನ್ ಲೋಬೋ ಎಸ್ಜೆ ಅವರು ಮಾತನಾಡಿ, ಗಾಂಧೀಜಿಯವರ 2 ಪ್ರಮುಖ ತತ್ವಗಳಾದ ಸತ್ಯನಿಷ್ಠೆ ಮತ್ತು ಅಹಿಂಸೆ ಇಂದಿಗೂ ಪ್ರಸ್ತುತ ಎಂದರು. ಯಾವುದೇ ಅಧಿಕಾರವನ್ನು ಬಯಸದೆ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವದಲ್ಲಿ ವಹಿಸಿದ ಗಾಂಧೀಜಿಯವರ ಶ್ರೇಷ್ಠತೆಯ ಬಗ್ಗೆ ಕೊಂಡಾಡಿದರು. ಬ್ರಿಟಿಷರಿಂದ ಮುಕ್ತಿಯನ್ನ ಮಾತ್ರವಲ್ಲ, ಹಿಂದುಳಿದ ಸಮುದಾಯದವರ ಜನರ ಅಭಿವೃದ್ಧಿಗಾಗಿಯೂ ಗಾಂಧೀಜಿಯವರು ಹೋರಾಡಿದರು ಎಂದು ಹೇಳಿದರು. Mahatma Gandhi is one of the greatest leaders that the world has ever seen. Strangely, though he was one of the greatest leaders, he has never occupied a position of power. He was neither the Prime Minister of our country, nor he was the President of our country. And yet, the nation records him the highest honor of being the father of the nation. His influence goes much beyond the boundary of our own nation. He is acclaimed as one of the greatest leaders of the 20th century. He is a great world leader. ಈ ಸಂದರ್ಭದಲ್ಲಿ ಶಾಲಾ ಪರಿಸರದಲ್ಲಿ ಶ್ರಮದಾನವನ್ನು ಹಮ್ಮಿಕೊಳ್ಳಲಾಯಿತು. 6ನೇ ತರಗತಿಯ ವಿದ್ಯಾರ್ಥಿನಿ ರಿಶಾಲಾ ಸ್ರೋದೋ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.